ಶ್ರೀಮತಿ ಭಾಗೀರಥಿ ಮುರುಳ್ಯ ಸುಳ್ಯ ವಿಧಾನಸಭಾ ಕ್ಷೇತ್ರ. ಭಾಗೀರಥಿ ಮುರುಳ್ಯ ಎಂಬ ಹೆಸರಿನವಳಾದ ನಾನು ವಿಧಾನಸಭಾ ಸಭೆಯ ಸದಸ್ಯರಾಗಿ ನಿರ್ವಾಚನ ಹೊಂದಿದವಳಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನೀಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ನನ್ನ ಕುಲದೇವರಾದ ಸತ್ಯಸಾರಮಣಿ ಸತ್ಯಪದ್ನಾಜಿ ಅಮ್ಮನವರು ಹಾಗೂ ಮತದಾರ ಬಾಂಧವರ ಪರವಾಗಿ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಜೊತೆಗೆ ಹೆಸರಿನಲ್ಲಿ ಜೊತೆಗೆ ಸರಿಯಲ್ಲ. ಆಯ್ತಾಯ್ತು. ಕಾರ್ಯದರ್ಶಿ ಅವರೇ ಒಂದು ಮಿನಿಟ್ ಆಯ್ತಾಯ್ತು. ಕಾರ್ಯದರ್ಶಿ ಅವರೇ ನೋಡಿ, ಯಾರು ಸಂವಿಧಾನ ಪ್ರಕಾರ ಓದ್ ತಗೊಳ್ಳೋದಿಲ್ಲ ಅಲ್ಲೇ ಸ್ಟಾಪ್ ಮಾಡಿಬಿಡಿ. ಏನಾಗ್ತದೆ, ನಾವು ಇಲ್ಲೇ ಸ್ಟಾಪ್ ಮಾಡೋದು ತಪ್ಪಾಗ್ತದೆ. ಇಲ್ಲ ಹಾಗಲ್ಲ, ನಾ ಹೇಳಿದ್ದೇನೆ, ನಾನು ಸ್ಟಾರ್ಟಿಂಗ್ದಲ್ಲಿ ಹೇಳಿದ್ದೇನೆ, ದೇವರ ಹೆಸರಿನಲ್ಲಿ ಸಂವಿಧಾನ ಮಾಡ್ಬೋದು, ಹಾಗೆ ಮಾಡ್ಬೋದು. ದಯವಿಟ್ಟು ನೀವಿದ್ದಾಗ ಸ್ವಲ್ಪ ದಾರಿ ಇಲ್ಲಿ ನಾನು ಹೇಳಿದ್ದೆ ಮುಂಚೆ ಹೇಳಿದ್ದೆ. ದಯಮಾಡಿ ಎಲ್ಲ ಸದಸ್ಯರು ಮನವಿ ಮಾಡ್ತೀನಿ, ನಾನು ಸಂವಿಧಾನ ಪ್ರಕಾರ ಓದ್ ತಗೊಳ್ರಿ. ದೇವರ ಹೆಸರಲ್ಲಿ ತಗೊಳ್ಬೋದು, ಸಂವಿಧಾನ ಹೆಸರಲ್ಲಿ ತಗೊಳ್ಬೋದು, ಬೇರೆ ಹೆಸರಲ್ಲಿ ತಗೊಳಕ್ಕೆ ಹೋಗ್ಬೇಡ, ಅನಾವಶ್ಯಕ, ಸರಿಯಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 𝐒𝐮𝐲 English Medium School located in Alapura, Krishnanagara, Mannooru, Putturu. Highlights: patriotism centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangady. Personal attention to each kid. Admission open for 2023-24. 𝐒𝐮𝐲 English Medium School and unit of 𝐒𝐮𝐲 Educational and Charitable Trust, Alapura, Krishnanagara, Mannooru, Putturu. Contact 7338085983 94484 ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.